ಸಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ಇತ್ತೇನಿತ ಮಲ್ಲ ಸುದ್ದಿಲು ಕುಡ್ಲಡ ಮಂಗಳೂರು ಯೂನಿವರ್ಸಿಟಿ ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಉದಿಪನ ಬರುವ ಕಲ್ಪನಕ್ಲಿಗೆ ಅನುಕೂಲ ಆಂಡ ಇದ್ದಿತ್ತ ಸಾಯದೆ ತುಳ್ಳಿ ಪ್ರೊಫೆಸರ್ ಪಿಎಸ್ ಎಡಪಡಿತಾರೆ. ಕುಡ್ಲಡ್ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಶತಮಾನೋತ್ಸವ ಮುಗಿತಲ ಶಾರದಾ ಯಕ್ಷಗಾನ ಸಂಘ ಪೆರ್ಮುದಿಗೆ ಶತಮಾನೋತ್ಸವ ಮುಗಿತಲದ ಮರ್ಯಾದೆ ತಮ್ಮನ ಗೆಜ್ಜುಗಿರಿ ನಂದನ ಬಿತ್ತಲ್ಡ ಬೈತೇರನ ನೇಮ ದಿ ವೈದ್ಯದಿ ಬೊಕ್ಕ ಕೋಟಿ ಚಿನ್ನೇರನ ಭೇಟಿ. ಇರಾ ಗ್ರಾಮದ ತಿರುವಾಲೆ ಶಿವಯ್ಯನಾಡು ವಿಷ್ಣುಮೂರ್ತಿ ದೈವಸ್ಥಾನದ ಒತ್ತೆಕೋಲ ಗೆಂಡ ಸೇವೆ ಧಾರ್ಮಿಕ ಸಭೆ ಉತ್ಸವಗಾದ ಸೇವೆ ಸಂದಾಯನಗಳಿಗೆ ಮರ್ಯಾದೆ. ವಾರ್ತೆದ ವಿವರ. ನಿಮರು ಉನೋ ಪಾರ್ಟ್ನರ್ಸ್ ಜೊತೆ ಸೇರಿಗಿದ ಒಟ್ಟುಗು ಮಂಗಳೂರು ಯೂನಿವರ್ಸಿಟಿ ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಐತಾರ ಬಯ್ಯಗ್ ಕುಡ್ಲದ ಖಾಸಗಿ ಹೋಟೆಲ್ ಉದಿಪನಾಡ್. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿ ತಾಯರ್ ಲೇಸಿಡ್ ಪಾಲ್ದೆತೊಂಡಿರು. ನಿಮರು ಉನೋ ಪಾರ್ಟ್ನರ್ಸ್ ಜೊತೆ ಸೇರಿಕೆದ ಒಟ್ಟುಗೂ ಮಂಗಳೂರು ಯೂನಿವರ್ಸಿಟಿ ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಐತಾರ ಬಯ್ಯಕ್ ಕುಡ್ಲದ ಖಾಸಗಿ ಹೋಟೆಲ್ ಉದಿಪನಾಡ್ ಬೆನ್ನಿರ್ ತುಡರ್ ಪೊತ್ತಾದ ಉದಿಪನ ಮಲ್ತಿರು. ನಿಮರು ಉನೋ ಸಂಸ್ಥೆದ ಆಡಳಿತ ನಿರ್ದೇಶಕರ ಶಿವ್ ಬಸ್ಸು ಸುರೂತ ಪಾತಿರ ಪಂಡದ್ ಕೆರಿಯರ್ ಸೆಂಟರ್ ಒಂಜಿ ಸ್ಪೆಷಲಿಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆದಿತ್ತದು ಒಂದು ಬರವು ಕಲ್ಪನಕ್ಲಿನ ಪ್ರೊಫೈಲ್ ಬಿಲ್ಡಿಂಗ್ ಅಕ್ಲಿಗೆ ಬರವು ಕಲ್ತು ನೀಡಿದ ಬೊಕ್ಕ ಪ್ಲೇಸ್ಮೆಂಟ್ಗೆ ಸಾಧಿ ಮಲ್ತು ಕೊರ್ಪುಡು. ಮಂಗಳೂರು ವಿವಿ ಕೆರಿಯರ್ ಸೆಂಟರ್ ಒಂಜಿ ಇಡೀ ಕ್ಲೌಡ್ ಆಧಾರದ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಆದಿತ್ತದು ಒಂದು ವಿಶ್ವವಿದ್ಯಾನಿಲಯ ಕಾಲೇಜಿಲು ಕಲ್ಪನಕ್ಲು ಕಾರ್ಪೊರೇಟ್ ಕಂಪನಿಲು ಕೋರ್ಸ್ ಒದಗಾವನಕ್ಲು ಪ್ರಮಾಣ ಪತ್ರ ಏಜೆನ್ಸಿನ ಸಂಪರ್ಕ ಮಲ್ಪನ ವ್ಯವಸ್ಥೆಯನ್ನು ಮಲ್ತು ಕೊರ್ಪುಂಡು. ಅವೆಡ್ದು ಉದ್ಯೋಗ ಪ್ಲೇಸ್ಮೆಂಟ್ ಒಡೆಯರೆ ಸಾಯ ಆಪುಣಂದು ಆರ್ಪಂಡೇರು. Generally, if you would see, as BC sir said, every student in our colleges, once they go to a college, the parents and the students expect that, my student is doing this program, so after doing this program, it's the colleges or the institution's responsibility to get them a job as well, right? That's the reason why most of this job integrated programs, job integrated degree programs and PG programs and all you would see now coming up. Whereas as an institution, the institution's role is not to get the students a job. The institution's role is basically to get the foundations right for the students. Get their foundations right, get them so that the student based on that foundation is able to make a career on his own, choose his path, go for upgraded higher learning and make a career or fortune or get into whatever line he wants to get into. When we looked at it, this particular product is somewhere enabling the colleges and the faculty and the teachers to look at it differently. We want you as teachers, as principals, as institutions to teach, to get their foundations right, get them their degrees, get their foundations right, and leave the placement side, the certification sides to numero uno partners. What we will do here is you get your foundations, and this program, this whatever we're doing here, will never be successful without the teachers and the principals of the colleges supporting us. You are the most important factor for the success and failure of the product that we have launched. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿ ತಾಯಿರ್ ಪಾತಿರ್ದು ವಿದ್ಯಾರ್ಥಿಲು ಎಡ್ಡೆ ಬೆಲೆ ಇಪ್ಪುನ ಬರವು ಕಲ್ತಂಡ ಗೆಲ್ಮೆತಿಕ್ಕೊಂಡು ಇದಕ್ಕಾದ ನಿಮರೋ ಉನೋದ ಒಟ್ಟುಗೂ ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಶುರು ಮಲ್ತದಂಡು ಬರವು ಕಲ್ಪನಕ್ಲು ಇಂದೆಡ್ದು ತನ್ಕುಲೆನ ಕೆರಿಯರ್ ಹೆಚ್ಚ ಮಲ್ತದು ನನ್ನದ ಸಾಧಿನ ಎಡ್ಡೆ ಮಲ್ತದು ಗೆಲ್ಮೆತುವಲಿ. ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಗಳಸೆರೆ ವಿಶ್ವವಿದ್ಯಾನಿಲಯ ಅಧೀನಡು ಒಪ್ಪುನ ಮಾತಾ ಕಾಲೇಜಿಲೆಗ್ ಈ ದುಂಬೆ ತಿರಿಪಾದಂಡು
ಕಡ್ಡಾಯವಾದ ಇಂದಿನ ಗಳಸುಡುಂದು ಪನ್ಪುಜಿ ಬರವು ಕಲ್ಪನಕ್ಲೆಗ್ ಅನುಕೂಲ ಅಂಡ ಇಂಚಿನ ಅಪ್ಲಿಕೇಶನ್ ದ ಸಾಯದೆತುನ್ಲೆಂದು ಸುಬ್ರಹ್ಮಣ್ಯ ಎಡಪಡಿತಾಯಿರು ಬಂಡೆರು ಸಂಸ್ಥೆದ ರಾಜೀವ್ ಮೆನನ್ ಸಂದರ್ಭಗೂ ಸರಿಯಾದ ಪಾತಿರಿಯರು ಬೇತೆ ಬೇತೆ ಬರವು ಸಂಸ್ಥೆಲಿನ ಪ್ರಿನ್ಸಿಪಾಲರು ಬೊಕ್ಕ ಕಲ್ಪನೊಕ್ಲೆನ ಒಟ್ಟುಗೂ ಪಾತ್ರಕತೆ ನಡಪಾಯಿರು ಪ್ರೊಫೆಸರ್ ಜಯಶಂಕರ್ ಪ್ರೊಫೆಸರ್ ಮಂಜುನಾಥ ಪಟ್ಟಹಬಿ ಈ ಪೊರ್ತುರಿತ್ತರು. One of the letters of English alphabet is E. 3 E's are creating a lot of noise, maybe sometimes positive noise, sometimes over noise. First E is education, second E is employment, third E is more important, that is employability. In India there is no unemployment problem provided you are employable. Employability refers to competency profiling, competency matching, competency development. 5 elements are defining what you call employability today or competency today. First is K. K means knowledge, domain specific application oriented knowledge. It is not lorry loads of theoretical knowledge. Application oriented domain specific knowledge, that is K. A means attitude, because your attitude will always determine your altitude, your height of progress. That is positive mental attitude. Are we creating a conducive communal environment in the educational system or in the ecosystem to decorate ourselves with a positive mental attitude? I can, so I will. So enhancing our self-confidence, self-esteem, that is A. S stands for relevant and requisite skill mix. Skills not only for today or tomorrow, for the next 10 years in the picture. So we must be able to visualize the big picture, keeping in view the frame of the next 10 years. It means skills upgradation, skills updating, because National Skills Development Corporation of India talks about the problem of de-skilling of Indian human resource. ಬಾಡಿಗೆಗೆ ರಿಕ್ಷಾ ಉಂತಾದು ಪುನಗ ರಿಕ್ಷಾದ ಡ್ರೈವರ್ ಹೇಮಚಂದ್ರ ಪನ್ಪುನಾರೆಗ್ ಅವಲಿತ್ತಿನ ಬಾಕಿ ರಿಕ್ಷಾದಕ್ಲು ಪೆಟ್ಟು ಪಾಡ್ನ ಸಂಗತಿ ಐತಾರ ಪಣಂಬೂರು ಬೀಚಿಡು ನಡೆದಿದೆ. ಬಾಡಿಗೆಗೆ ರಿಕ್ಷಾ ಉಂತಾದು ಪುನಗ ರಿಕ್ಷಾದ ಡ್ರೈವರ್ಗ್ ಅವಲಿತ್ತಿನ ಬಾಕಿ ರಿಕ್ಷಾದಕ್ಲು ಪೆಟ್ಟು ಪಾಡ್ನ ಸಂಗತಿ ಐತಾರ ಪಣಂಬೂರು ಬೀಚಿಡು ನಡೆದಿದೆ. ಪೆಟ್ಟೈನ ರಿಕ್ಷಾ ಡ್ರೈವರ್ನ ಹೇಮಚಂದ್ರ ಪನ್ಪುನಾರ್ ಆದಿತ್ಯದು ಬಯ್ಯಗ ಒರಿಯನ ಬಾಡಿಗೆಗೆಂದು ಪಣಂಬೂರು ಪಾರ್ಕ್ಗೆ ಪೋದಿತ್ತರು. ಈ ಪೊರ್ತುಡು 10 ಜನ ರಿಕ್ಷಾ ಡ್ರೈವರ್ಲನ ಕೂಟ ಕೈತಲ್ ಬತ್ತದು ಈ ಮುಲ್ಪ ಬಾಡಿಗೆ ಮಲ್ಪರೆ ಬಲ್ಲಿ ಒಂದು ಎಂಕ್ಲಿನ ಏರಿಯಾ ಮುಲ್ಪ ಎಂಕುಲು ಮಾತ್ರ ಬಾಡಿಗೆ ಮಲ್ಪನೊಂದು ಪೊಡಿಪಾದು ಕಣ್ಣು ಕೈಕಾರು ಮರ್ಮೋಗು ಪೆಟ್ಟು ಪಾಡ್ತಿರು. ಈ ಪೊರ್ತುರು ಜಾಗಿಗೆ ಬತ್ತಿನ ಪೊಲೀಸ್ ವರಿ ಪೆಟ್ಟು ತಿಂದಿನ ಡ್ರೈವರ್ಗೆ ನೆರೆದು ಕಡಪುಡ್ದೆರಿಂದ ಹೇಮಚಂದ್ರ ದುರ್ದೇರು. ಪೆಟ್ಟಾಯಿನ 6 ವೆನ್ಲಾಕ್ ಆಸ್ಪತ್ರೆ ಸೇರ್ತೆರು. ಈ ಬಗೆಟ್ಟು ಹೇಮಚಂದ್ರ ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರು. ಸುರತ್ಕಲ್ದ ಮುಂಚೂರು ಮನ್ಪುನಲ್ಪ ಅಕ್ರಮವಾದ ಒಟ್ಟು ಮಲ್ತದಿತ್ತಿನ ಪೊಯ್ಯದ ಕಲತ ಮಿತ್ತು ಪೊಲೀಸರು ಕಾರ್ಯಾಚರಣೆ ನಡಪಾದರು. ಅಲ್ಪಡ್ದು 100 ಲೋಡುದಾತ ಪೊಯ್ಯ ಬುಕ್ಕ ಚೇಲಿಯಾರ್ ಗ್ರಾಮಡು 105 ಲೋಡು ಇಂಚ 250 ಲೋಡು ಪೊಯ್ಯನು ಪೊಲೀಸರು ಸ್ವಾಧೀನ ಮಲ್ತೊಂದೇರು. ಸುರತ್ಕಲ್ದ ಮುಂಚೂರು ಪನ್ಪನವಲು ಅಕ್ರಮವಾದ ಒಟ್ಟು ಮಲ್ತದಿತ್ತಿನ ಪೊಯ್ಯದ ಕಲತ ಮಿತ್ತು ಪೊಲೀಸರು ಕಾರ್ಯಾಚರಣೆ ನಡಪಾದರು. ಅಲ್ಪಡ್ದು 100 ಲೋಡುದಾತ ಪೊಯ್ಯ ಬುಕ್ಕ ಚೇಲಿಯಾರ್ ಗ್ರಾಮಡು 105 ಲೋಡು ಇಂಚ 250 ಲೋಡು ಪೊಯ್ಯನು ಪೊಲೀಸರು ಸ್ವಾಧೀನ ಮಲ್ತೊಂದೇರು. ಇಂದತ ಒಟ್ಟು ಬಿಲೆ 35 ಲಕ್ಷ ಅಂದಾಜಿ ಮಲ್ತದುಂಡು. ಎಂಎಂಆರ್ಡಿ ಕಾಯ್ದೆದಡಿಟ್ಟು ನನದ ಕ್ರಮ ದೆತೋನ್ಯರೆ ಗಣಿಬೊಕ್ಕ ಭೂವಿಜ್ಞಾನ ಇಲಾಖೆದ ಹಿರಿಯ ಭೂವಿಜ್ಞಾನಿ ಅಧಿಕಾರಿಲಾಯಿನ ಕೋದಂಡರಾಮ ಬೊಕ್ಕ ಶ್ರೀಲಾಯರಿಗೆ ಪುಡ್ದು ಕೊರ್ದಿತ್ತದು. ಗಣಿಬೊಕ್ಕ ಭೂವಿಜ್ಞಾನ ಇಲಾಖೆಡು ಅಕ್ರಮ ಪೊಯ್ಯೆ ಒಟ್ಟು ಮಲ್ತದಿನ ಜಾಗ್ಯದ ಧನಿಕ್ಲೆನ ಮಿತ್ತು ಬೇತಿನೇ ಕೇಸು ಪಾಡ್ದು ತನಿಖೆ ದುಂಬರಿದನೆಂದು ಪೊಲೀಸರು ತೆರಪಾದರು. ಕುಡ್ಲ ಮಹಾನಗರ ಪಾಲಿಕೆ ತಿರುವೈಲು ವಾರ್ಡ್ದ ದುಂಬುದ ಸದಸ್ಯರು ಶ್ರೀಮತಿ ಮೀರಾ ಅಶೋಕ್ ಕೈತಾರ ರಾತ್ರಿ ತೀರಿಯರು. ಅರೆಗ್ 77 ವರ್ಷ ಪ್ರಾಯ ಆದಿತ್ತಂಡು ಮೀರಾ ಅಶೋಕ್ ಕರಿದು ಪೋಯ್ನಿಕ್ ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ಗುರುಕಾರ್ಯರು ಮಾತಾ ಪದಾಧಿಕಾರಿಲು ಬೊಕ್ಕ ಸಲಹಾ ನಿರ್ದೇಶಕರು ಬೇಜಾರು ತೆರಿಪಾದರು.
ಕುಡ್ಲ ಮಹಾನಗರ ಪಾಲಿಕೆ ತಿರುವೈಲು ವಾರ್ಡದ ದುಂಬದ ಸದಸ್ಯರು ಶ್ರೀಮತಿ ಮೀರಾ ಅಶೋಕ್ ಐತಾರ ರಾತ್ರಿ ತೀರಿಯರು ಅರೆಗ್ 77 ವರ್ಷ ಪ್ರಾಯ ಆದಿತ್ತಂಡು ಮೀರಾ ಅಶೋಕ್ ಬೇತೆ ಬೇತೆ ಸಂಘ ಸಂಸ್ಥೆಲೆಡೆ ಇತ್ತದು ಪದಾಧಿಕಾರಿಲ ಆದ ಸಮಾಜ ಸೇವೆ ಮಲ್ತೊಂದಿತ್ತಿರು ಆರು ಈರ್ವಿರು ಮಗಲ್ಲು ಬೊಕ್ಕ ಮರ್ಮಲ್ಲಲು ಪುಲ್ಯಲಿನ ಅಗತಿದ್ದರು ಮೀರಾ ಅಶೋಕ್ ಕರಿದು ಪೋಯ್ನಿಕ್ ಕುಡ್ಲದ ನಾರಾಯಣ ಗುರು ಯುವ ವೇದಿಕೆದ ಗುರುಕಾರ್ಯರು ಮಾತಾ ಪದಾಧಿಕಾರಿಲು ಬೊಕ್ಕ ಸಲಹಾ ನಿರ್ದೇಶಕರು ಬೇಜಾರು ತಿರಿಪಾದಿರು ಪುತ್ತೂರು ತಾಲೂಕು ಬಡಗನ್ನೂರು ಗೆಜ್ಜೆಗಿರಿ ನಂದನ ಬೆತ್ತಲು ಆದಿದೈವ ಧೋಮಾವತಿ ಕ್ಷೇತ್ರ ಸಾಯನ ಬೈದ್ಯರು ಗುರುಪೇಠ ದೈವೈತಿದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನದ ವರ್ಷಾವಧಿ ಜಾತ್ರೆ ಮಾರ್ಚ್ 14 ಪದ್ದರ್ಮೊಟ್ಟ ಅಟ್ಟನೆ ಮಲ್ತದಿತ್ತೆರು ಐತಾರ ರಾತ್ರಿ ದೈ ಬೈದಿದಿ ಬೊಕ್ಕ ಕೋಟಿ ಚೆನ್ನಯ್ಯರನ ನೇಮ ನಡೆತದೆ ಪುತ್ತೂರು ತಾಲೂಕು ಬಡಗನ್ನೂರು ಗೆಜ್ಜೆಗಿರಿ ನಂದನ ಬೆತ್ತಲು ಆದಿದೈವ ಧೂಮಾವತಿ ಕ್ಷೇತ್ರ ಸಾಯನ ಬೈದ್ಯರು ಗುರುಪೇಟ ದೈ ಬೈದಿದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನದ ವರ್ಷದ ಜಾತ್ರೆ ಮಾರ್ಚ್ 14 ಪದ್ದರ್ಮೊಟ್ಟ ನಡೆತದೆ ಮೂಡುಬಿದ್ರೆ ಶಿವಾನಂದ ತಂತ್ರಿಯರನ ದುಂಬಾಳ್ತಿರು ಧಾರ್ಮಿಕ ವಿಧಿವಿಧಾನಲೇನು ನಡಪಾದು ಐತಾರ ರಾತ್ರಿ ದೈ ಬೈದಿದಿ ಬೊಕ್ಕ ಕೋಟಿ ಚೆನ್ನಯ್ಯರನ ನೇಮ ಅಟ್ಟನಾಡಿತ್ತಂಡು ದುಂಬತ್ತ ಧೂಮಾವತಿ ಬಲಿ ಉಚ್ಚಯ ನಡೆತಂಡು ಸತ್ಯ ಧರ್ಮ ಚಾವಡಿಡು ದೀಪಾರಾಧನೆ ಮಂತದು ಮಾಪೂಜೆ ಕರಿತರು ಮೂಲಸ್ಥಾನ ಗರುಡಿಡು ಬೈದ್ಯರ್ಲಿನ ದರ್ಶನ ಸೇವೆ ನಡೆತಿ ನಡೆದ ಬೊಕ್ಕ ಬೈದ್ಯರ್ಲು ಗರಡಿಡ್ದು ಒಲಿಮೆದಡಿಡ್ದು ಪಿದೆ ಜತ್ತರು ಸತ್ಯ ಧರ್ಮ ಚಾವಡಿಡು ದೈ ವೈದ್ಯದಿ ನೇಮ ದೈ ವೈದ್ಯದಿ ಬೊಕ್ಕ ಕೋಟಿ ಚೆನ್ನಯ್ಯರನ ಭೇಟಿ ನಡೆತದೆ ಪ್ರಸಾದ ಪಟ್ಟದು ದೈ ವೈದ್ಯದಿ ನೇಮ ಬಿರಿಂಡು ಅಕೇರಿಗ ಬೈದ್ಯರ್ಲ ನೇಮ ಆದ ಪೂರ್ಯ ಪ್ರಸಾದ ಕುರಿಯರು ದೈ ವೈದ್ಯದಿನ ಸಮಾಧಿಡು ದೀಪಾರಾಧನೆ ಮಂತರು ಊರ ಪರವೂರ ಭಕ್ತರು ದೈ ವೈದ್ಯದಿ ಬೊಕ್ಕ ಕೋಟಿ ಚೆನ್ನಯ್ಯರನ ನೇಮ ತುದು ಪೂರ್ಯ ಪ್ರಸಾದ ತಗೊಂಡರು ಗೆಜ್ಜೆಗಿರಿ ನಂದನ ಬೆತ್ತದ ಆನುವಂಶಿಕ ಮುಕ್ತಿ ಸೇರಿದೆ ನೇಮೋತ್ಸವ ಸಮಿತಿದ ಸಂಚಾಲಕರು ಬೊಕ್ಕ ಸರ್ವ ಸದಸ್ಯರು ದೈ ವೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿದ ಗುರುಕಾರ್ಯರು ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡರು ಕುಡ್ಲದ ಪುಂಫೆಲ್ ಕುತ್ಕೋರಿಗುಡ್ಡೆ ಮುಖ್ಯ ಮಾರ್ಗದ ದೈಪುದೆಲ್ದ ನಟ್ಟು ಪ್ಲಾಸ್ಟಿಕ್ ಚೀಲಡು ದೇವೇರ್ನ ಮೂರ್ತಿಲು ತೋಜಿದ ಬೈದಂಡು ಇದೆತ್ತ ವಾರಸ್ದಾರರು ಇತ್ತಂಡ ಕುಡ್ಲ ಮುಡಾಯಿ ಪೊಲೀಸ್ ಸ್ಟೇಷನ್ಗೆ ಇಚಾರಿಪೇರೆ ಪೊಲೀಸರು ಕೆಣೊಂದೇರು ಕುಡ್ಲದ ಪಂಫೆಲ್ ಕುದ್ಕೋರಿಗುಡ್ಡೆ ಮುಖ್ಯ ಮಾರ್ಗದ ದೈಪುದೆಲ್ದ ನಡುಟು ಪ್ಲಾಸ್ಟಿಕ್ ಚೀಲಡು ದೇವೀರ್ನ ಮೂರ್ತಿಲು ತೋಜಿದ ಬೈದಂಡು ಶಾರದಿನ 2.5 ಇಂಚಿ ಉದ್ದದ ಬೊಕ್ಕ 1 ಇಂಚಿ ಉದ್ದದ ಮೂರ್ತಿಲು ಗಣಪತಿ ದೇವೇರ್ನ 1 ಇಂಚಿ ಉದ್ದದ ಲಕ್ಷ್ಮೀ ದೇವಿನ 2 ಇಂಚಿ ಉದ್ದದ ಶಾರದಾ ದೇವಿನ 1 ಇಂಚಿ ಉದ್ದದ ಪೆತ್ತಲೆದ ನಂದಿ 1 ಇಂಚಿ ಉದ್ದದ ಕಂಚಿದ ದತ್ತಾತ್ರೇಯ ದೇವೇರ್ನ 6 ಇಂಚಿ ಉದ್ದದ ಬೊಕ್ಕ ಪಿತ್ತಲೆದ ನಾಗದೇವೇರ್ನ 2 ಇಂಚಿ ಉದ್ದದ ಮೂರ್ತಿಲು ತೋಜಿದು ಬೈದಂಡು ಇದೆತ್ತ ವಾರಸ್ದಾರರು ಇತ್ತಂಡ ಕುಡ್ಲ ಮೋಡಾಯಿ ಪೊಲೀಸ್ ಸ್ಟೇಷನ್ಗೆ ಇಚಾರಿಪೇರೆ ಪೊಲೀಸರು ಕೆಣೊಂದೇರು ತುಳುನಾಡ ಭೂತಾರಾಧನೆಡು ಮಹಾವಿಷ್ಣು ದೇವರಿಗೆ ಸಂಬಂಧಪಟ್ಟದ್ಲ ಕೆಲವು ಆರಾಧನೆಲು ಉಂಡು ಐಟು ವಿಷ್ಣುಮೂರ್ತಿನ ಆರಾಧನೆ ಮುಖ್ಯವಾದುಂಡು ಉಳ್ಳಾಲ ತಾಲೂಕು ಇರಾ ಗ್ರಾಮದ ತಿರುವಾಲೆ ಶ್ರೀ ವಯನಾಡು ವಿಷ್ಣುಮೂರ್ತಿ ದೈವಸ್ಥಾನಡು ಶನಿವಾರ ರಾತ್ರಿ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ನಡೆತಂಡು ತುಳುನಾಡ ಭೂತಾರಾಧನೆ ಪ್ರಧಾನವಾದ ತುಳುನಾಡ ಜನಪದ ದೇವರು ಈಶ್ವರ ಬೊಕ್ಕ ಪಾರ್ವತಿಗೆ ಸಂಬಂಧಪಟ್ಟದ ಇತ್ತಂಡಲ ಮಹಾವಿಷ್ಣು ದೇವರಿಗೆ ಸಂಬಂಧಪಟ್ಟದ್ಲ ಕೆಲವು ಆರಾಧನೆಲು ಉಂಡು ಐಟ್ ವಿಷ್ಣುಮೂರ್ತಿನ ಆರಾಧನೆ ಮುಖ್ಯವಾದುಂಡು ಹಿರಣ್ಯ ಕಶಿಪುನು ಕೆರಿಯರೆ ನರಸಿಂಹ ಅವತಾರ ತಾಳಿನ ಮಹಾವಿಷ್ಣು ನರಸಿಂಹನ ಉಗ್ರ ಸ್ವರ್ಪ ತೋಜಾಯರೆ ಗೆಂಡದ ರಾಶಿಗು ಬೂರ್ನ ಗೆಂಡುದ ರಾಶಿಡು ಮೀಪುನಂಚ ಬೂರ್ದು ಪೊರೆಲುನ ಭಕ್ತಿರು ವಿಷ್ಣುಮೂರ್ತಿನ ಕೆಂಡದ ರಾಶಿಡ್ದು ವೈಪುನ ಇಂದಿಟ್ಟು ಇಸೇಸವಾದುಂಡು ವಿಷ್ಣುಮೂರ್ತಿನ ಈ ಆರಾಧನೆಡು ಒತ್ತಿಕೋಲ ಬೊಕ್ಕ ಬೈಲಕೋಲ ಇಂಚ 2 ನಮೂನೆ ಉಂಡು ಒಂದು ಮಲಯಾಳಿ ದೈವಾರಾಧನೆ ಆದಿತ್ತಂಡಲ ತುಳುನಾಡಿದ ಪ್ರಧಾನವಾದ ಪುನವು ಮಹತ್ವ ಪಡೆತಂಡು ಉಳ್ಳಾಲ ತಾಲೂಕು ಇರಾ ಗ್ರಾಮದ ತಿರುವಾಲೆ ಶ್ರೀ ವಯನಾಡು ವಿಷ್ಣುಮೂರ್ತಿ ದೈವಸ್ಥಾನಡು ಶನಿವಾರ ರಾತ್ರಿ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಅಟ್ಟನೆ ಮಲ್ತದಿತ್ತಿರು ಕುದ್ರೋಳಿ ಭಗವತಿ ಕ್ಷೇತ್ರದ ಶ್ರೀ ಬಿರ್ಮನ ಆಥಾರ್ ಬೊಕ್ಕ ಕರಿಂಬಲ್ಪು ತರವಾಡ ಸತೀಶ್ ಬೈಚರೆ ಪಟ್ಟತ್ತೂರು ಮಾರ್ಗದರ್ಶನಡು ಆಚಾರ ಪಟ್ಟು ನಕ್ಲು ಬೊಕ್ಕ ಗುರಿಕಾರ್ಯರು ಇತ್ತದು ಆರಾಧನೆದ ಕಟ್ಟು ಮಾತನಡಪಾದು ಬಯ್ಯಗ್ ಭಂಡಾರ ಏರ್ದು ರಾತ್ರಿ ಪೊರ್ತು ಕಂತ ನಡೆದು ಬೊಕ್ಕ ವಿಷ್ಣುಮೂರ್ತಿ ದೈವದ ತೊಡಂಗಲ್ ಸುರುವಾಂಡ್ ಸಂಪ್ರದಾಯ ಕ್ರಮ ಪ್ರಕಾರ ಒತ್ತುಕೋಲದ ಗೆಂಡ ಸೇವೆಗೆ ಮರಕಡಪುನ ವಿಧಿವಿಧಾನ ನಡಪಾದು ಮರ ಕರ್ತದು ಒಪ್ಪುವೆರು ಅವೆನು ಒತ್ತೆಕೋಲದಾನಿ ಕಾಂಡೆ ಪೊರ್ಲುಡು ಅಟ್ಟಿ ಒಯ್ತದು ಭಾರಿ ಮಲ್ಲ ಮುಟ್ಟೆ ಕಟ್ಟುವೆರು ಇದಕ್ಕೆ
ಮೇಲೇರಿ ಕಟ್ಟುನಿಂದ ಪಣ್ಪೇರು ತೊಡಂಗಲ್ದ ಬೆರಿಕೆ ಮೇಲೇರಿಗೂ ಸೂ ಕೊರ್ದು ಅವು ಬಾನುಗೆತ್ತರ ಸೂ ಲಕ್ಕದು ಪೊತ್ತುದು ಗೆಂಡದ ರಾಶಿ ಆಪುಂಡು ಅವೇನು ಪರ್ವತದಂಚ ರಾಶಿ ಮಲ್ತು ನಡೆದ ಬೊಕ್ಕ ವಿಷ್ಣುಮೂರ್ತಿ ಐಕ್ ಬೂರ್ದು ಪುರಲಿನ ಕುಳಿಚಾಟ ಶುರುವಾದ ಪುಲ್ಯಕಾಂಡೆ ಮುಟ್ಟ ನಡೆತದು ಒತ್ತೆಕೋಲ ಅಕೇರಿಯಾಡ್ ಊರ ಪರವೂರ ಭಕ್ತರು ವಯನಾಡು ಶ್ರೀ ವಯನಾಡು ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನದ ಆಡಳಿತ ಮಂಡಳಿದಕ್ಕಳು ಇತ್ತದು ಒತ್ತೆಕೋಲ ಗೆಂಡ ಸೇವೆ ತೂತು ದೈವದ ಎಂಬು ನಟ್ಟೊಂಡೆರು ಉಳ್ಳಾಲ ಸೋಮೇಶ್ವರದ ಕೊಲ್ಯ ಕೈತಲು ಕಾಂಗ್ರೆಸ್ ಓಟದ ಪ್ರಚಾರಗೂ ಪಾಡ್ನ ಬ್ಯಾನರ್ಗೆ ಗ್ರಾಮದ ಜನಕರು ಸ್ಟಿಕ್ಕರ್ ಅಂಟದು 15 ವರ್ಷದ್ದು ಹಾಳಾದುಪುರ ಮಾರ್ಗ ಸರಿ ಮಲ್ತು ಕೊರಿಯರೆ ಒತ್ತಾಯ ಮಲ್ತಿದ್ದಾರೆ ಉಳ್ಳಾಲ ಸೋಮೇಶ್ವರದ ಕೊಲ್ಯ ಕೈತಲು ಕಾಂಗ್ರೆಸ್ ಓಟದ ಪ್ರಚಾರಗೂ ಪಾಡ್ನ ಬ್ಯಾನರ್ಗೆ ಗ್ರಾಮದ ಜನಕರು ಸ್ಟಿಕ್ಕರ್ ಅಂಟದು 15 ವರ್ಷದ್ದು ಹಾಳಾದುಪುರ ಮಾರ್ಗ ಸರಿ ಮಲ್ತು ಕೊರಿಯರೆ ಒತ್ತಾಯ ಮಲ್ತಿದ್ದಾರೆ ಉಳ್ಳಾಲದ ಶಾಸಕರಿ ಯುಟಿ ಖಾದರ್ ಪಟ್ಟಬುಕ್ಕ ಕಾಂಗ್ರೆಸ್ ಪಕ್ಷದ ಓಟದ ಭರವಸೆನ ಬ್ಯಾನರ್ನ ಕೊಲ್ಯ ಹೆಚ್ಪಿ ಪೆಟ್ರೋಲ್ ಪಂಪ್ ಕೈತಲ್ ಪಾಡ್ದಿತ್ತರು ಐಟ್ ನಮ್ಮ ಶಾಸಕರು ನಮ್ಮ ಪೆರ್ಮೆಂದು ಬರೆತು ನೆತ್ತ ಮಿತ್ತು ಸ್ಟಿಕ್ಕರ್ ಪಾಡ್ದು ಐಟ್ 15 ವರ್ಷಲಿಡ್ದು ಮಾರ್ಗ ಕಾಮಗಾರಿ ನಡಪಂದೆ ಜನಕುಲು ಹೇಸಿಗೆಡೆ ಬದುಕೋರ್ಡಾತಂಡು ವಾ ಪಕ್ಷಗೂ ಓಟು ಕೊರಡುಂದು ಸ್ಟಿಕ್ಕರ್ ಅಂಟಾದು ಕೇಣ್ದು ಮಾರ್ಗ ಸಮಸ್ಯೆ ಪರಿಹಾರಕ್ಕೂ ಒತ್ತಾಯ ಮಲ್ತಿದ್ದರು ತುಳುನಾಡದ ನಾಟಕ ರಂಗುಡು ದಾಖಲೆ ಮಲ್ತದಿನ ಶಿವದೂತ ಗುಳಿಗೆ ತುಳು ನಾಟಕದ 423 ಬೊಕ್ಕ 424ನೇ ಪ್ರದರ್ಶನ ಐತಾರ ದುಬೈದ ಅಲ್ ನಸರ್ ಲಿಸಾರೆಲ್ಯಾಂಡ್ ನಡೆತದೆ ನಾಟಕದ ನಿರ್ದೇಶಕರು ವಿಜಯಕುಮಾರ್ ಕುಡಿಯಲ್ ಬೆಲ್ರಿಗ್ ತೌಳುವರಂಗ ಚಾಣಕ್ಯ ಬಿರುದು ಕೊರತು ಸಮ್ಮಾನದ ಮರ್ಯಾದೆ ಮಲ್ತಿರು ತುಳುನಾಡದ ನಾಟಕ ರಂಗುಡು ದಾಖಲೆ ಮಲ್ತಿನ ಶಿವದೂತೆ ಗುಳಿಗೆ ತುಳು ನಾಟಕದ 423 ಬೊಕ್ಕ 424ನೇ ಪ್ರದರ್ಶನ ಐತಾರ ದುಬೈದ ಅಲ್ ನಸರ್ ಲಿಸರೆಲ್ಯಾಂಡ್ ನಡೆತದೆ ವಿಜಯಕುಮಾರ್ ಕೊಡಿಯಾಲ್ಬೈ ನಿರ್ದೇಶನದ ಈ ನಾಟಕ ಒಂಜೆ ದಿನ ರಡ್ಡ್ ಪ್ರದರ್ಶನ ಅಟ್ಟನೆ ಮಲ್ತದು ರಡ್ಡರೆ ಸಾರಡು ದೆಚ್ಚ ಜನತೂತೆರು ಸಂಪ್ರದಾಯಡು ತುಡರು ಪೊತ್ತಾದು ನಾಟಕ ಉದಿಪನಾಂಡ್ ನಾಟಕದ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಾಲ್ಬೈಲ್ರಿಗ್ ತೌಳುವರಂಗ ಚಾಣಕ್ಯ ಬಿರುದು ಕೊರತು ಅರಿನ ಬೊಡಿತಿನ ಒಟ್ಟುಗೂ ಸಮ್ಮಾನದ ಮರ್ಯಾದೆ ಮಲ್ತೆರು ತುಳುನಾಡದ ದೈವಾರಾಧನೆದ ಕತೆ ಉಪ್ಪುನ ಈ ನಾಟಕ ಅದ್ಭುತ ವೇಷಪಾತೆರ ಮೈ ಇರ್ಮೆನ ಆಪುನಂಚಿನ ಸಂದರ್ಭ ದೃಶ್ಯಲು ಬೇತೆ ಬೇತೆ ಸೆಟ್ಟಿಂಗ್ ಬೊಕ್ಕ ಸೊರ ಬೊಲ್ಪು ತಾಂತ್ರಿಕತೆಡು ಅದ್ಭುತ ನಾಟಕಾದ ಮುಡಿದು ಬೈದನು ಪಾರ್ದನದ ಪೊರ್ಲು ಗಗ್ಗರದ ಸೊರ ದೈವದ ಮಹತ್ವನು ಲೋಕುಗೂ ಸಾರ್ದ ಪನ್ಪುನ ಶಿವನ ಅಂಶ ಅವತಾರ ಆದುಪುನ ಗುಳಿಕನ ಮೈಮೆನು ಲೋಕುಗೂ ಸಾರುನ ಭಾರಿ ಅದ್ಭುತ ನಾಟಕ ಒಂದು ಆದುಂಡೊಂದು ನಾಟಕ ತೂಯಿನಕ್ಲು ಮೆಚ್ಚುಗೆ ತೆರಿಪಾದೆರು ಪಿದಾಯಿ ದೇಶುಡು ನಾಟಕ ಪ್ರದರ್ಶನಗೂ ಅವಕಾಶ ಮಲ್ತುಕೊರ್ನ ಸಂಘಟಕರಿಗೂ ಶಿವದೂತಿ ಗುಳಿಗ ನಾಟಕದ ಕೂಟ ಸೊಲ್ಮೆ ಸಂದಾಂಡ್ ನಾಟಕ ಕಲಾವಿದರಿಗೂ ಈ ಪೊರ್ತರು ಮರ್ಯಾದೆ ಸಂದಾಯಿತ ಮಲ್ತೆರು ನಮ್ಮ ಕುಡ್ಲದ ಡಾ ಪ್ರಿಯಾ ಹರೀಶ್ ಕಾರ್ಯಕ್ರಮ ಸುಧಾರಿಕೆ ಮಲ್ತೆರು ರಾಜೇಶ್ ಕುತ್ತರ್ ಎತ್ಕೊಂಡೇರು ಉಳ್ಳಾಲ ತಾಲೂಕು ಇರಾ ಗ್ರಾಮದ ತಿರುವಾಲೆ ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನಡು ಒತ್ತೆಕೋಲ ಗೆಂಡ ಸೇವೆದ ಲೆಕ್ಕೊಡು ಧಾರ್ಮಿಕ ಸಭೆ ನಡೆತದೆ ವಿಷ್ಣುಮೂರ್ತಿ ಒತ್ತೆಕೋಲ ಗೆಂಡ ಸೇವೆಗೆ ಪುಣೆಯಿನ ಜವನರಿಗೆ ಧಾರ್ಮಿಕ ಸಭೆಟ್ಟು ಸಮ್ಮಾನದ ಮರ್ಯಾದೆ ಮಲ್ತೆರು ಉಳ್ಳಾಲ ತಾಲೂಕು ಇರಾ ಗ್ರಾಮದ ತಿರುವಾಲೆ ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನಡು ಒತ್ತೆಕೋಲ ಗೆಂಡ ಸೇವೆದ ಲೆಕ್ಕೊಡು ಧಾರ್ಮಿಕ ಸಭೆ ನಡೆತದೆ ಬೇತೆ ಬೇತೆ ಸಂಘ ಸಂಸ್ಥೆಲಿನ ನಾಯಕಿಯರು ಬಿನ್ನೆರಾದಿತ್ತದು ಧಾರ್ಮಿಕ ಸಭೆ ಉದಿಪನಾಂಡ್ ವಿಷ್ಣುಮೂರ್ತಿ ಒತ್ತೆಕೋಲ ಗೆಂಡ ಸೇವೆಗೆ ಪುಣೆಯಿನ ಜವನರಿಗೆ ಧಾರ್ಮಿಕ ಸಭೆಟ್ಟು ಸಮ್ಮಾನದ ಮರ್ಯಾದೆ ಮಲ್ತೆರಿಗೆ ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ತಿರುವಾಲೆದ ಗುರ್ಕಾರ್ಯರು ಯಶವಂತಡ್ಡಿ ದೇರಾಜೆ ಗುತ್ತು ಗುರ್ಕಾರ್ಮೆಡ್ ನಡತಿನ ಸಭೆಟ್ಟು ಬಿನ್ನೆರ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿಯರು ಬಾರಿ ಇಡೀ ಊರೇ ಸೇರಿದು 1.5 ಕೋಟಿ ಪನ್ನಗ ಸಾಧಾರಣದ ಮಲ್ಲ ಆಸ್ತಿವಂತೀರು ಮುಲ್ಪ ಪೂರ ಬೇರ್ಲ ಇಜ್ಜಾಂಡ್ ಆಂಡಲ ಪ್ರತಿ ಬೆಗರ್ ಸೀಂಟದು ಆ ಜವನೀರು ಮಲ್ತನ ಆಣಿದ ಕೆಲಸ ಅಂದ ಪೂರ ಹಿರಿಯಕ್ಕೆ ನಾವು ಪೂರ ಕುಲ್ದುಪ್ಪ
ಈ ಪೂರ ಹಿರಿಯಗುಲ್ಲ ಭಾರಿ ಪ್ರೀತಿ ಇರ ಭಾಗದ ಈ ಒಂಜಿ ವಯನಾಡು ವಿಷ್ಣುಮೂರ್ತಿನ ದುಂಬುಡು ಜಿಂಚ ಒಂದು ಬೆರಿಕ್ ಪುಗೇಲ್ ಕೊಡ್ದು ಜೋಕ್ಲೇನು ಜವಣೇರನ್ನು ದುಂಪೋಲೆ ಎಂಕುಲುಲ್ಲ ಅಂತ ಪಂತನ ಇನಿ ಹಿರಿಯಕುಲು ಒಂಜಿ ವ್ಯವಸ್ಥೆಯನ್ನು ಮಲ್ಪುನ ಸುಲಭತ್ತು ಅಂಡ ಐಕನ್ ಅತಿಥಿನಗಳು ಏತು ಭಾಗವಹಿಸಿರು ಆ ರೀತಿ ಭಾಗವಹಿಸಿರು ಅವಲ ಮುಖ್ಯ ಯಾನ್ ಖಾಲಿ ಒಂಜಿ ನಿಂತ ವೇದಿಕೆ ದಿದ್ರು ಅವಳು ಕಾರ್ಯಕ್ರಮನ ಒಂಜೇ ಪಣ್ಣಿ ಅಕ್ಕನಕುಲೆ ಅಣ್ಣನಕುಲೆ ಸಭಾ ಕಾರ್ಯಕ್ರಮ ಅಲ್ಪ ಆಪುಣಿ ಅಲ್ಪ ನಿಗಳು ಪೂರ ಲಕ್ಕದವರ ಬತ್ತರ್ನಂಡ ಅತಿಥಿಲೇನು ಸ್ವಾಗತ ಮಲ್ಪನೆ ಖುಷಿ ಆಪುನ್ ಪಂಡಗ ಅಪ್ಪೆನಕಲು ಈತ್ ಜನ ಅಣ್ಣನಕಲು ಲಗೊಂದು ಬತ್ತು ಮೂಲ ಕುಲ್ಲೆ ಅರ್ಥ ನಿಖಲಿಗೆ ಸುರುಕಾದ ಯಾನ್ ತುಂಬುರುದ ಕೃತಜ್ಞ ಧನ್ಯವಾದ ಅರ್ಪಿಸ ಭಕ್ತಿಡೆ ನಮ್ಮ ಪ್ರತಿಯೊಂಜಿಲ ವ್ಯಕ್ತಿಯ ನೆನಪಿನ ನಂಗೆ ದೇವರ ಅನುಗ್ರಹ ಬೋರ್ಡು ಕೆನಪ ನಮ್ಮ ದೇವರ ಆರು ಕೊರ್ಪ ರೀತಿ ಪ್ರಾರ್ಥನೆ ಮಲ್ಪೋಣ ಅನ್ನೋದು ನಮ್ಮ ಆಲೋಚನೆ ಮಲ್ಪಡು ಧಾರ್ಮಿಕ ವಿಚಾರ ಮಣ್ಣನ ನಿಜವಾದ ಮನುಷ್ಯಗ ದೇವರನ್ನ ಅನುಗ್ರಹ ತಿಕ್ಕಿಯರ ದಾನೆ ಮಾತಿ ವ್ಯವಸ್ಥೆಗಳು ಉಂಡು ಐತ ಬಗ್ಗೆ ಕೆಲವು ಎಡ್ಡೆ ಪಾತ್ರರು ಹೆಚ್ಚಾದ ನಾವು ಪೋಯಿ ಕೂಡಲೇ ದೇವರ ಪ್ರಾರ್ಥನೆ ದೇವರಡ ಈ ನಮ್ಮ ಪುರೋಹಿತರ್ನಕ್ಲೆ ಪ್ರಾರ್ಥನೆ ಮಾಡುವಾಗ ನವವಿಧ ಭಕ್ತಿಲು ಉಣ್ಣು ಬೇರೆ ಸುರೂಟು ಪೋದು ಶ್ರವಣ ಅವದನ್ನ ಕೇನುಣ್ಣಿ ಎಡ್ಡಂದನ ಕೇನುಣ್ಣಿ ಆ ಶ್ರವಣನೇ ಇಜ್ಜಿಂದಲ್ಲ ನಮ್ಮ ಅಕೇರಿದ ಉರ್ಮನೆ ಉಣ್ಣದ ಆತ್ಮ ನಿವೇದನೆ ಉರ್ಮನೆ ನಮ್ಮ ದಾದ ಉಂಡ ಐನ ದೇವರ ಪ್ರಾರ್ಥನೆ ಉರ್ಮನೆ ಪ್ರಾರ್ಥನೆ ಭಕ್ತಿ ನಮ್ಮ ದೇವರ ಅಲ್ಪ ಬೋದು ಭಕ್ತಿಡ ಕೇನುಡ ಐನ ಒಂಜಿನೇ ಶ್ರವಣ ಅಲ್ಪ ಎಡ್ಡೆ ವಿಚಾರಗಳು ಉಂಡ ಐನ ಕೇನುಡ ಐನ ಆ ಎಡ್ಡೆ ವಿಚಾರ ಬತ್ತಿನ ಪ್ರತಿಯೊಂದು ವಿಚಾರಗಳು ಐನ ಕೇಂದ್ರ ನಮ್ಮ ಆ ಕ್ಷೇತ್ರ ಪೋದು ದೇವರನ ಕಾರ್ಯಕ್ಕೂ ಪೋದು ಎತ್ತದು ಅಲ್ಪ ಸೇವಾಮಂತನಕ್ಕೆ ಅವು ಸಾರ್ಥಕ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಕುಡ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನ ಗದ್ದೆಕೇರಿ ಮಾರ್ಗ ಕಾರ್ ಸ್ಟ್ರೀಟ್ ಕುಡ್ಲಾ ಇಂದೆತ್ತ ನೂತನೆ ವರ್ಷಾಚರಣೆದ ಮುಗಿತಲ ಶ್ರೀ ವಾಗೀಶ್ವರ ಶತಮಾನೋತ್ಸವ ಕಾರ್ಯಕ್ರಮ ಐತಾರ ದೇವಸ್ಥಾನಡು ನಡೆತದೆ. ಶಾರದಾ ಯಕ್ಷಗಾನ ಸಂಘ ಪೆರ್ಮುದೆ ಮುಕಲೆಗ್ ಶತಮಾನೋತ್ಸವ ಮುಗಿತಲದ ಸಮ್ಮನದ ಮರ್ಯಾದೆ ಮಂತೆರೆ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಕುಡ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನ ಗದ್ದೆಕೇರಿ ಮಾರ್ಗ ಕಾರ್ ಸ್ಟ್ರೀಟ್ ಕುಡ್ಲಾ ಇಂದೆತ್ತ ನೂತನೆ ವರ್ಷಾಚರಣೆದ ಮುಗಿತಲದ ಶ್ರೀ ವಾಗೀಶ್ವರಿ ಶತಮಾನೋತ್ಸವ ಕಾರ್ಯಕ್ರಮ ಐತಾರ ದೇವಸ್ಥಾನಡು ಅಟ್ಟನೆ ಆದಿತ್ತಂಡೆ. ಸಂಘದ ಮರ್ಯಾದೆ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಗುರುಕಾರ್ಮೆಡ್ ನಡತಿನ ಚಿತ್ತನಲ್ಲೇಸಿಡ್ ಪ್ರಧಾನ ಸಂಚಾಲಕಿರು ಕದ್ರ ನವನೀತ ಶೆಟ್ಟಿ ಪಾತಿರ್ದು ಶತಮಾನೋತ್ಸವದ ಇಸೇಸ ಸಮ್ಮನದ ಮರ್ಯಾದೆ ಪದೆಪುನ ಶಾರದಾ ಯಕ್ಷಗಾನ ಸಂಘ ಪೆರ್ಮುದಿದ ಬಗೆಟ್ ಪೊಲಬು ಮಲ್ತು ಕೊರಿಯರು 52 ವಾರಡು 52 ಜನ ಕಲಾವಿದರಿಗೆ ಸಮ್ಮನದ ಮರ್ಯಾದೆ ಮಲ್ತದು 53 ಶಾರದಾ ಯಕ್ಷಗಾನ ಸಂಘಗೂ ಸಂದದನು. ಈ ಶತಮಾನೋತ್ಸವ ತುಂಬು ಈ ಸಂಘಡು ಇತ್ತನ ಮಾತಾ ಕಲಾವಿದರೇನು ಒಟ್ಟು ಸೇರಾದನೆಂದು ಆರ್ಪಂಡೇರು. ಯಕ್ಷಗಾನದ ಹಿರಿಯ ಅರ್ಥದಾರ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇತ್ತದು ಬೆನ್ನೀರ್ನ ಒಟ್ಟುಗೂ ಶ್ರೀ ಶಾರದಾ ಯಕ್ಷಗಾನ ಸಂಘ ಪೆರ್ಮುದೆ ಮುಕಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು. ಸಂಘದ ಗುರುಕಾರ್ಯರು ಶೇಖರ ಶೆಟ್ಟಿ ಬೊಕ್ಕ ಮಾತಾ ಕಲಾವಿದರು ಒಟ್ಟುಗಿತ್ತೆರು. ಯಕ್ಷಗಾನ ಕಲಾವಿದರು ಬೊಕ್ಕ ವಿದ್ವಾಂಸರು ಭಾಸ್ಕರ್ ರೈ ಕೊಕ್ಕವಳ್ಳಿ ಬೊಕ್ಕ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಪಾತಿರ್ದು ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೂ ಎಡ್ಡೆಪ್ಪು ಬೈಕಿರು. ಬಹುಶಃ ನಮ್ಮ ಈ ವಾಗೀಶ್ವರಿ ಯಕ್ಷಗಾನ ಮಂಡಳಿಯ 100ನೇ ವರ್ಷದ ದೊಡ್ಡ ಸಾಧನೆ ಅಂತ ನನಗೆ ಅನ್ನಿಸ್ತದೆ. ಬಹುಶಃ ಸುಮಾರು 3.5 ದಶಕಗಳ ಒಂದು ಸಂಪರ್ಕ ಈ ಸಂಘದ ಜೊತೆಗೆ ನನಗೆ ಇದ್ದದ್ದು. ಈ 100 ವರ್ಷ ಇತಿಹಾಸದಲ್ಲಿ ಒಂದು ಕಾಲಾಂಶವಾದರೂ ಕೂಡ ನಾನು ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಎನ್ನುವಂಥ ಒಂದು ಸಂತೋಷ ನನಗೆ ಇದೆ. ಅದರಲ್ಲಿಯೂ ಕೂಡ ಬಹುಶಃ ಈ ಒಂದು ಸಂಘ 100 ವರ್ಷದವರೆಗೆ ಬಾಳುವ ಮೂಲಕ ಬರೇ ವರ್ಷದ ಲೆಕ್ಕಾಚಾರ ಮಾಡಿದ್ದಲ್ಲ, ಅದರ ಜೊತೆಗೆ ಸಾಧನೆಗಳನ್ನು ಕೂಡ ದಾಖಲಿಸ್ತಾ ಬಂದಿರುವಂಥದ್ದು. ಇವತ್ತು ಯಕ್ಷಗಾನದಲ್ಲಿ ತರಬೇತಿಯ ತರಗತಿಗಳು ತುಂಬ ಕಡೆ ನಡೀತವೆ, ಯಕ್ಷಗುರುಗಳು ತುಂಬ ಆಗಿದ್ದಾರೆ. ಆದರೆ ವಾಚಿಕ ವಿಭಾಗಕ್ಕೆ ಒತ್ತು ಕೊಟ್ಟು ಇಂಥ ಕಾರ್ಯಕ್ರಮಗಳು ಅಥವಾ ತರಬೇತಿಗಳು ನಡೆಯುವಂಥದ್ದು ಭಾಳ ಕಡಿಮೆ. ಅಂಥದ್ದಕ್ಕೆ ಒಂದು ಚಾಲನೆಯ ಸ್ವರೂಪವಾಗಿ ಇವತ್ತಿನ ಈ ಒಂದು ಪೀಠಿಕೆಯ ಒಂದು ಸ್ಪರ್ಧೆಯಲ್ಲಿ ನಡೆಯಿತು ಅಂತ. ಪೀಠಿಕೆ ಅಂತ ಹೇಳಿದ ಕೂಡಲೇ ಅದು ಒಂದು ಪಾತ್ರದ ಮೊದಲ ಪ್ರವೇಶದ ಅರ್ಥಗಾರಿಕೆ ಆಗಬೇಕು. ಅದರ ಮುಂದುವರಿದ ಕಥಾನಕದ ಒಂದು ಪಾತ್ರ ಅಂತ ಆದಾಗ ಅದು ಸ್ವಗತ ಅಂತ ಆಗ್ತದೆ. ಅಂಥ ಕೆಲವು ಆಯ್ಕೆಗಳು ಕೂಡ ಇಲ್ಲಿ ನಡೆದಿವೆ. ಈ ಸಂಘ 100 ವರ್ಷಗಳ ಅಸ್ತಿತ್ವ, ಅದರಲ್ಲಿ 50 ವರ್ಷಗಳ ನೇರವಾದ ಸಂಪರ್ಕ ನನಗೆ ಉಂಟಿಲ್ಲಿ. 72ರಿಂದ ನಾನು ಇಲ್ಲಿ ಬಂದಿದ್ದೇನೆ. ಮತ್ತೆ ನನ್ನ ವ್ಯವಹಾರ ಚಟುವಟಿಕೆ ಊರಿನ ಸಂಪರ್ಕ. ನಾನು ಫಸ್ಟ್ ಜನರೇಷನ್ ಮೈಗ್ರೆಂಟ್.
ತುಂಬ ಅರ್ಥಪೂರ್ಣವಾದ ಕೊಡುಗೆಯನ್ನು ತಾಳಮದ್ದಲೆ ಪ್ರಸರಣಕ್ಕೆ ಕೊಟ್ಟಿವೆ. ಒಂದು ಮಾತು ಹೇಳ್ತೇನೆ, ಯಕ್ಷಗಾನದ ಇತಿಹಾಸ ಇರುವುದು ಬರೇ ಕಿಲ್ಲೆ, ವೆಂಕಟ ಶೆಟ್ಟಿ, ಪೊಳಲಿ ಶಾಸ್ತ್ರಿ, ಹುಲಿಮನೆ ಶಾಸ್ತ್ರಿ, ಸೀತಾರಾಮಯ್ಯ ಅಲ್ಲಿ ಅಲ್ಲ. ತಾಳಮದ್ದಲೆ ಚಂದ ಇರುವುದು ಮನೆಗಳಲ್ಲಿ ಆಗುವ ತಾಳಮದ್ದಲೆಯಲ್ಲಿ, ಸಂಘದಲ್ಲಿ ಆಗುವ ಅಲ್ಲಿ ಆಗುವ ಜಗಳ, ರಾಜಿ, ಪೆಟ್ಟು, ಅದು ಎಂಥದ್ದು, ಈ ಕ್ರಿಸ್ಟಲ್ ಆಗ್ತದಲ್ಲ ಸಕ್ಕರೆ, ಕಬ್ಬನ್ನು ಗುದ್ದಿ ಬೆಲ್ಲ ಮಾಡಿ ಸಕ್ಕರೆ ಮಾಡಿ ಕಲ್ಲು ಸಕ್ಕರೆ ಮಾಡಿ, ಅದು ಒಂದು ಫಾರ್ಮ್, ಅದು ಶೇಣಿ ಸಾಮಗ್ರ ಅಂದ್ರೆ ಹಾಗೆ. ಆದರೆ ಕಬ್ಬಿನ ರಸದ ಚಂದ ಇರುವುದ ಹೊಂಡದಲ್ಲಿ ಅದು ಬರುವಾಗ ಅದರ ಕಸ ಸಮೇತ, ಕಡ್ಡಿ ಸಮೇತ, ಅದು ನಿಜವಾದ ಇಕ್ಷು ರಸ. ನಾನು ಮಾಳದಲ್ಲಿ ಅರ್ಥಧಾರಿಗಳನ್ನ ಮೊನ್ನೆ ಸಮ್ಮೇಳನದಲ್ಲಿ ಕೇಳಿದರು, ಅರ್ಥಧಾರಿ ಅಂತ ಹೇಳುವಾಗ ನಿಮಗೆ ಯಾರನ್ನ ನೆನಪಾಗ್ತದೆ ಅಂತ. ಐಡಿಯಲ್ ಆಗಿ ಎಲ್ಲರೂ ಶೇಣಿಯವರನ್ನು ಯಾರನ್ನಾದ್ರೂ ಹೇಳ್ತಾನೆ, ನಾನು ಹೇಳಿದೆ ಅಲ್ಲ, ನನಗೆ ಪಕ್ಕನ ನೆನಪಾಗುವುದು ನನ್ನ ಊರಿನ ಅರ್ಥಧಾರಿಗಳನ್ನು. ಈ ಸಂಘದ 100 ವರ್ಷದ ಅಸ್ತಿತ್ವದೊಟ್ಟಿಗೆ ಶಾರದಾಂಬಾ ಸಂಘವನ್ನು ನೆನಪು ಮಾಡುವ ಅಂತ ನಿಮಗೆ ಖಂಡಿತ ಅಲ್ಲ. ಅದಕ್ಕಾಗಿ ನಾನು ಈ ಸಂಘದ ಪರೋಕ್ಷ ಸದಸ್ಯನಾಗಿ ಧನ್ಯತೆಯನ್ನು ವ್ಯಕ್ತಪಡಿಸ್ತೇನೆ. ಮುಂದೊಂದು ದಿನ ಈ ವರ್ಷವೇ ಮಹಾಮಾಯಿ ಪರವಾಗಿ ನಾವೊಂದು ಸೇವೆ ಮಾಡುವ, ಶಾರದಾಂಬಾ ಯಕ್ಷಗಾನಕ್ಕೆ ಹೋಗಿ. ಪ್ರದೀಪ್ ಕುಮಾರ್ ಕಲ್ಕುರ ಕುರ್ಕಾರ್ಮೆದ ಪಾತೆರ ಪಂಡೆರು, ಲೆಕ್ಕ ಪರಿಶೋಧಕಿರು ಬೊಕ್ಕ ಕುಡ್ತೇರಿ ಮಹಾಮಾಯಿ ದೇವಸ್ಥಾನದ ಆಡಳಿತ ಮುಕ್ತೇಸರು ಶ್ರೀನಿವಾಸ್ ಕಾಮತ್, ಕಣಿಪುರ ಪತ್ರಿಕೆ ಸಂಪಾದಕಿರು ಯಮ್ನಾ ಚಂಬಲ್ತಿಮಾರ್, ಶತಮಾನೋತ್ಸವ ಸಮಿತಿ ಗುರ್ಕಾರ್ಯರು ಸಿಎಸ್ ಭಂಡಾರಿ, ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಗುರ್ಕಾರ್ಯರು ಶ್ರೀನಾಥ ಪ್ರಭು, ಕಾರ್ಯಗುರ್ಕಾರ್ಯರು ನಾಗೇಶ್ ಪ್ರಭು, ಪ್ರಧಾನ ಕಾರ್ಯಂತರು ಸಂಜಯ್ ಕುಮಾರ್ ರಾವ್, ಪಣವುದ ಗುರ್ಕಾರ್ಯರು ಶಿವಪ್ರಸಾದ್ ಪ್ರಭು ಪಾಲ್ದೊಂಡರು. 100 ವರ್ಷ ಕಳೆದ ವಿಷಯ ನಮಗೆ ಹೆಮ್ಮೆಯ ವಿಷಯ. ಏಕೆಂದರೆ ನಮ್ಮ ದೇವಸ್ಥಾನದ ವಠಾರದಲ್ಲೇ ನಡೆದು ಬಂದ ಈ ಸಂಸ್ಥೆ 100 ವರ್ಷದಿಂದ ಜನರ ಸೇವೆ ಮಾಡಿ ಬಂದಿದ್ದಾರೆ. ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸನ್ನು ಸರಿಯಾಗಿ ಮಾಡುವ ಒಂದು ಅವರು ಹೆಜ್ಜೆ ತೆಗೆದಿದ್ದು ಅದು ಒಂದು ಒಳ್ಳೆಯ ವಿಷಯ. 100 ವರ್ಷ ಸಂಘಕ್ಕಾಗಿರಬಹುದು, ಆದರೆ ಆ ಸಂಘ 100 ವರ್ಷ ಬದುಕಲಿಕ್ಕೆ ತಮ್ಮ ಜೀವಮಾನದ ಸಮಯವನ್ನು ಕೊಟ್ಟವರಿದ್ದಾರಲ್ಲ ಇಲ್ಲಿ, ಅವರಿಗೆ ನಾವು ಸಾವಿರದ ನಮಸ್ಕಾರಗಳ ಅಭಿನಂದನೆಗಳನ್ನು ಹೇಳಬೇಕು. ಕಾರಣ ಸಂಘ ಎಂದು ಬ್ಯಾನರ್ ಹಾಕಿದ ಮಾತ್ರಕ್ಕೆ ಸಂಘ ಉಳಿಯುವುದಿಲ್ಲ. ಆ ಸಂಘಕ್ಕಾಗಿ ತಮ್ಮ ತನು ಮನ ಧನಗಳಿಗಿಂತ ಮಿಗಿಲಾಗಿ ಸಮಯವನ್ನು ಕೊಡುವ ಕಾರ್ಯಕರ್ತರಿದ್ದಾರಲ್ಲ, ಅವರು ಆ ಸಂಘದ ಪ್ರಾಣವಾಯು. ನಮ್ಮ ಜಿಲ್ಲೆಯಲ್ಲಿ ಬಂದು ಬಹಳ ಸರ್ವಾಲಂಕಾರ ಭೂಷಿತೆಯಾದ ವೇಷವನ್ನು ಹಾಕಿಕೊಂಡು ತನ್ನನ್ನು ತಾನು ಸೀತೆ ಅಂತ ಹೇಳ್ಕೊಂಡು ಊರ್ವಶಿಯ ರೀತಿಯಲ್ಲಿ ನಲಿದರೆ ಎದುರುಗಡೆ ಕುಳಿತುಕೊಂಡು ಬಂದವರು ಹೇಳ್ತಾರೆ, ಒಂದು ಸೀತೆ ಅತ್ತು, ಇದು ಈ ರೀತಿ ಅಂದರೆ ಅದರ ಒಳಗಿನ ಜ್ಞಾನದ ಅರಿವು ಇಲ್ಲಿಯ ಪ್ರತಿಯೊಬ್ಬ ಸಾಮಾನ್ಯನಿಂದ ಸಾಮಾನ್ಯನಿಗೂ ಅರಿವಿದೆ. ಅದಕ್ಕೆ ಕಾರಣ ಯಕ್ಷಗಾನ ಸ್ವಾಮಿ. ಯಕ್ಷಗಾನ ತಾಳಮದ್ದಲೆ. ಸೀತೆ ಯಾವ ರೀತಿ ಬರಬೇಕು, ಸೀತೆ ಎದುರಿನಲ್ಲಿ ಲಕ್ಷ್ಮಣ ಹೇಗೆ ಬರಬೇಕು, ಪ್ರತಿಯೊಂದರ ಅರಿವು, ಅಥವಾ ರಂಬೆ ನಮ್ಮಲ್ಲಿ ಸರ್ವಾಲಂಕಾರ ವಿಷಯ ಎಲ್ಲವೂ ಇದೆ. ಜ್ಞಾನದ ಅರಿವು, ಆ ರೀತಿಯ ಮುಖಾಂತರ ಜ್ಞಾನಾರ್ಜನೆಯ ವ್ಯವಸ್ಥೆ ನಮಗೆ ಹಿಂದಿನವರು ಈ ಕಲೆಯ ಮುಖಾಂತರ ಮಾಡಿಕೊಟ್ರು. ಹಾಗಾಗಿ ನಾವು ಇನ್ನೂ ಪರಿಪೂರ್ಣವಾದ ಭ್ರಮೆಗೆ ಒಳಗಾಗಲಿಲ್ಲ. ಜಾತಿಯ ಭ್ರಮೆಗೆ ಒಳಗಾಗದಿರುವಂಥ ಭೂಭಾಗದ ಏಕೈಕ ಈ ಪ್ರದೇಶ ತವಳವ ನಾಡು, ಅದು ಇರುವುದಿದ್ರೆ ಅದು ಈ ತವಳವ ನಾಡು ಮಾತ್ರ. ಇನ್ನೂ ಪೂರ್ಣವಾಗಿ ನಾವು ಭ್ರಮೆಗೆ ಒಳಗಾಗಲಿಲ್ಲ. ಅಕೇರಿಗೂ ಕೂಡ ರಮಲ್ಲ ಸುದ್ದಿಲು ಕುಡ್ಲಡ ಮಂಗಳೂರು ಯೂನಿವರ್ಸಿಟಿ ಕೆರಿಯರ್ ಸೆಂಟರ್ ಅಪ್ಲಿಕೇಶನ್ ಉದಿಪನ ಬರು ಕಲ್ಪನಕ್ಲಿಗೆ ಅನುಕೂಲ ಆಂಡ ಇದ್ದಿತ್ತ ಸಾಯದೆ ತೊಲ್ಲೆ ಪ್ರೊಫೆಸರ್ ಪಿಎಸ್ ಎಡಪಡಿತಾರೆ. ಕುಡ್ಲಡೆ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಶತಮಾನೋತ್ಸವ ಮುಗಿತಲ, ಶಾರದಾ ಯಕ್ಷಗಾನ ಸಂಘ ಪೆರ್ಮುದಿಗೆ ಶತಮಾನೋತ್ಸವ ಮುಗಿತಲದ ಮರ್ಯಾದೆ ತಮ್ಮನ. ಗೆಜ್ಜುಗಿರಿ ನಂದನ ಬಿತ್ತಲ್ಡ ಬೈದ್ಯರನ ನೇಮ, ದೈ ವೈದ್ಯದಿ ಬೊಕ್ಕ ಕೋಟಿ ಚಿನ್ನಯರಣ ಭೇಟಿ. ಇರಾ ಗ್ರಾಮದ ತಿರುವಾಲೆ ಶಿವಯ್ಯನಾಡು ವಿಷ್ಣುಮೂರ್ತಿ ದೈವಸ್ಥಾನದ ಒತ್ತೆಕೋಲ ಗೆಂಡ ಸೇವೆ, ಧಾರ್ಮಿಕ ಸಭೆ ಉತ್ಸವಗಾದ ಸೇವೆ ಸಂದಾಯನಕ್ಲಿಗೂ ಮರ್ಯಾದೆ. ಎಡೆಗೆ ಇನ್ನಿತ ತುಳು ಸುದ್ದಿಲ ಮುಗಿಲು ನನ್ನ ರಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲಾಟ್ 1.7